ಕೆಲವು ದಿನಗಳಿಂದ ಕೇರಳ ವರುಣನ ಆರ್ಭಟಕ್ಕೆ ಸಿಲುಕಿ ತತ್ತರಿಸ್ತಾ ಇದೆ. 14 ಜಿಲ್ಲೆಗಳ ಪೈಕಿ 2 ಪ್ರಮುಖ ಜಿಲ್ಲೆಯಿಂದ ಸಹಾಯಕ್ಕಾಗಿ ಬಂದ ಕರೆಗೆ 48 ಗಂಟೆಗಳಲ್ಲಿ ಸಂಪೂರ್ಣವಾದ ಸಹಾಯ ಮಾಡುವುದರೊಂದಿಗೆ ಅಲ್ಲಿಯೇ ಸಂತ್ರಸ್ತರೊಂದಿಗೆ ಬಕ್ರೀದ್ ಹಬ್ಬವನ್ನು ಆಚರಿಸಿ ಮಾನವೀಯತೆ ಮೆರೆದಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಕೇರಳ ವರುಣನ ಆರ್ಭಟಕ್ಕೆ ಸಿಲುಕಿ ತತ್ತರಿಸ್ತಾ ಇದೆ. 14 ಜಿಲ್ಲೆಗಳ ಪೈಕಿ ಕೊಟ್ಟಾಯಂ ಜಿಲ್ಲೆಯ ಪಡಿഞ്ഞാറ ವೈಕ್ಯಂ ಉಳ್ಳಿನ ಎಂಬ ಸ್ಥಳದಿಂದ ಸಹಾಯಕ್ಕಾಗಿ ಬಂದ ಕರೆಗೆ ಕೇವಲ 48 ಗಂಟೆಗಳಲ್ಲಿ ಸುಮಾರು 3 ಲಕ್ಷ ರೂಪಾಯಿ ಆಹಾರ, ಬಟ್ಟೆ, ಬರೆ, ನೀರು ಮೊದಲಾದ ನಿತ್ಯೋಪಯೋಗಿ ಸಾಮಗ್ರಿಗಳನ್ನು ಹೇರಿಕೊಂಡು ತಮಿಳುನಾಡು ಅರಬ್ ರೈಡರ್ಸ್ ತಂಡ 7 ಮಂದಿ ಸದಸ್ಯರು ಬಕ್ರೀದ್ ಹಬ್ಬವನ್ನ ಸಂಪೂರ್ಣವಾಗಿ ತಮ್ಮ ಕಿರಿದಾದ ಸೇವೆಯೊಂದಿಗೆ ಸಂತ್ರಸ್ತರೊಂದಿಗೆ ಆಚರಿಸಿ ಕಾಸರಗೋಡು ಜಿಲ್ಲೆಗೆ ಅಭಿಮಾನವಾಗಿದ್ದಾರೆ. ನೆರೆ ಸಂತ್ರಸ್ತರಿಗೆ ನೆರವನ್ನು ನೀಡುತ್ತಿರುವ ಕಾಸರಗೋಡು ಜಿಲ್ಲೆಯ ಪ್ರತಿಯೊಬ್ಬನ ಸೇವೆ ಕೂಡ ಮಹನೀಯವಾಗಿದೆ. ಅದರಲ್ಲೂ ಗಡಿ ಪ್ರದೇಶದಲ್ಲಿ ಕಾರ್ಯಾಚರಿಸ್ತಾ ಇರುವ ಅರಬ್ ರೈಡರ್ಸ್ ಕ್ಲಬ್ಬಿನ ತಂಡದ ಸದಸ್ಯರು ಸುಮಾರು 3 ಲಕ್ಷ ರೂಪಾಯಿನ ನಿತ್ಯೋಪಯೋಗಿ ಸಾಮಗ್ರಿಗಳನ್ನ ನೆರವಾಗಿ ಸಂತ್ರಸ್ತರ ಮನೆ ಮನೆಗೆ ತಲುಪಿಸಿ ಅವರೊಂದಿಗೆ ಈದ್ ಹಬ್ಬವನ್ನ ಆಚರಿಸಿರುವುದು ನಮ್ಮ ಜಿಲ್ಲೆಗೆ ಅಭಿಮಾನವಾಗಿರುವ ಜೊತೆಗೆ ಇದರೆಡೆಗೂ ಮಾದರಿಯಾಗಿರುವುದಾಗಿ ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಜಿಸಿ ಬಶೀರ್ ಹೇಳುವುದರ ಜೊತೆಯಾಗಿ ಅರಬ್ ರೈಡರ್ಸ್ ತಂಡವನ್ನ ಮುಕ್ತ ಕಂಠದಿಂದ ಪ್ರಶಂಸಿಸಿದ್ದಾರೆ. ವಾಹನಗಳಲ್ಲಿ ಸಾಗುವಾಗ ನೀರು ತುಂಬಿಕೊಂಡಿರುವ ರಸ್ತೆಗಳಲ್ಲಿ ಸಾಹಸಮಯವಾದ ಜೀವ ಕಾರುಣ್ಯವನ್ನ ತಂಡ ಸಮರ್ಪಿಸಿರುವುದು ಎಲ್ಲರ ಗಮನ ಸೆಳೆದಿದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಅರಬ್ ರೈಡರ್ಸ್ ತಂಡ ನಡೆಸಿದಂತಹ ಸೇವೆಗಳಿಗೆ ಪ್ರಶಂಸೆಗಳ ಪೂರವೇ ಹರಿದು ಬರ್ತಾ ಇದೆ. ಕೊಟ್ಟಾಯಂ ಜಿಲ್ಲೆಯ ತಲಿಯಾಜಂ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಳ್ಳಿಲ, ಕುಟ್ಟುಂ, ವೇಳಿಯಾಡ್, ತೋಟಗಂ, ಇರಯಾಜಂ ಮೊದಲಾದ ಸ್ಥಳಗಳಲ್ಲಿ ಇಡುಕ್ಕಿ ಜಿಲ್ಲೆಯ ಅಣೆಕಟ್ಟಿನಿಂದ ಹರಿದು ಬಂದ ನೀರಿನಿಂದ ಈ ಪ್ರದೇಶಗಳೆಲ್ಲ ಪ್ರಳಯವನ್ನ ಎದುರಿಸುವಂತಾಗಿತ್ತು. ಒಳ ಪ್ರದೇಶವಾದ ಗ್ರಾಮಗಳಲ್ಲಿ ಇರುವ ಈ ಕುಟುಂಬಗಳಿಗೆ ಸರಿಯಾದ ರೀತಿಯ ಯಾವುದೇ ಸಹಾಯಗಳು ಲಭಿಸಿರಲಿಲ್ಲ. ಈ ನಿಟ್ಟಿನಲ್ಲಿ ಅರಬ್ ರೈಡರ್ಸ್ ತಂಡ ಕೊಂಡು ಹೋದ ಸಾಮಗ್ರಿಗಳನ್ನ ಇಲ್ಲಿಯ ಕುಟುಂಬಗಳಿಗೆ ಸ್ವಯಂ ಸೇವಕರು ವಿತರಿಸಿ ಮಾದರಿಯಾಗಿದ್ದಾರೆ. ವಾಹನ ಸಾಗದ ಸ್ಥಳದಲ್ಲಿ ಈಜಿಕೊಂಡು ಹೋಗಿ ನೆರವಾಗಿ ಮನೆಗಳಿಗೆ ಸಾಮಗ್ರಿಗಳನ್ನು ತಲುಪಿಸಿರುವುದು ಅಲ್ಲಿಯ ಸ್ಥಳೀಯ ವಾಸಿಗಳ ಪ್ರಶಂಸೆಗೆ ಪಾತ್ರವಾಗಿದೆ. ನಗರ ಪ್ರದೇಶಗಳ ಶಿಬಿರಗಳಿಗೆ ಹಿರಿದಾದ ರೀತಿಯಲ್ಲಿ ಸಾಮಗ್ರಿಗಳು ತಲುಪುತ್ತಾ ಇದ್ರು ಒಳ ಪ್ರದೇಶದಲ್ಲಿರುವ ಗ್ರಾಮಗಳಿಗೆ ಸಹಾಯಗಳು ಲಭಿಸ್ತಾ ಇಲ್ಲ ಎನ್ನುವ ಆರೋಪ ಕೇಳಿ ಬಂದಿರುವುದಾಗಿ ಅಲ್ಲಿಗೆ ತೆರಳಿದ ತಂಡದೊಂದಿಗೆ ಊರವರು ಪ್ರತಿಕ್ರಿಯೆ ನೀಡಿದ್ದಾರೆ. ಸಾಮಗ್ರಿಗಳನ್ನ ಹೇರಿಕೊಂಡು ಹೋದ ಅರಬ್ ರೈಡರ್ಸ್ ತಂಡದ ಸ್ವಯಂ ಸೇವಕರು ಗುರುವಾರ ಬೆಳಗ್ಗೆ ತಮಿಳುನಾಡಿಗೆ ಬಂದಿಳಿದಿದ್ದಾರೆ. ಆ ಗ್ರಾಮಗಳಿಗೆ ಎಷ್ಟೇ ಸಹಾಯಗಳನ್ನ ನೀಡಿದರೂ ಸಾಕಾಗಿಲ್ಲವೆಂದು ಹೇಳುತ್ತಿರುವ ಅರಬ್ ರೈಡರ್ಸ್ ತಂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಿಟ್ಗಳನ್ನ ತಲುಪಿಸುವ ಬಗ್ಗೆ ಯೋಚಿಸುತ್ತಾ ಇರುವುದಾಗಿ ಪದಾಧಿಕಾರಿಗಳು ತಿಳಿಸಿದ್ದಾರೆ. ರೆಹಮಾನ್ ಉದ್ಯಾವರ ವಿ4 ನ್ಯೂಸ್ ಮಂಚೇಶ್ವರ.